ದೇವಸ್ಥಾನದಲ್ಲಿ ನವರಾತ್ರಿ ಮಹೋತ್ಸವದ ವಿಶೇಷ ದಿನವಾದ ನಿನ್ನೆ ಲಲಿತಾ ಪಂಚಮಿ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ರಾತ್ರಿ ಅನ್ನಪ್ರಸಾದ ಸ್ವೀಕರಿಸಿದ ಮಹಿಳಾ ಭಕ್ತರಿಗೆ ದುರ್ಗಿಯ ಶೇಷ ವಸ್ತ್ರವನ್ನು ವಿತರಿಸಲಾಯಿತು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳದಲ್ಲಿ ನವರಾತ್ರಿಯ ಸಂಭ್ರಮ. ನವರಾತ್ರಿಯ ಲಲಿತಾ ಪಂಚಮಿ ಕಟೀಲ್ನಲ್ಲಿ ವಿಶೇಷ ಮಹತ್ವ ಇದೆ. ಅಂದು ರಾತ್ರಿ ಅನ್ನಪ್ರಸಾದ ಸ್ವೀಕರಿಸುವ ಮಹಿಳಾ ಭಕ್ತರಿಗೆ ಶೇಷ ವಸ್ತ್ರ ನೀಡುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದ್ದು, ಶನಿವಾರವೂ ದೇವಳಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡಿದ್ರು. ಈ ಸಂದರ್ಭ ಸುಮಾರು 25,000 ಮಹಿಳಾ ಭಕ್ತರಿಗೆ ಶೇಷ ವಸ್ತ್ರವನ್ನು ವಿತರಿಸಲಾಯಿತು. ಸಂಜೆ 5ರಿಂದಲೇ ಭಕ್ತರ ಸರತಿ ಪ್ರಾರಂಭವಾಗಿದ್ದು, ಭೋಜನ ಶಾಲೆಗೆ ಸರತಿಯಲ್ಲಿ ಹೋಗಲು ದೇವಸ್ಥಾನದ ಬಸ್ ನಿಲ್ದಾಣ ಕುದ್ರು ಮೂಲಕ ವ್ಯವಸ್ಥೆ ಮಾಡಲಾಗಿತ್ತು. ಮಲ್ಲಿಗೆದ ರಾಶಿಡೆ ಕುಲ್ದಿ ಬಾರಿ ಮಲ್ಲ ಮೈಮೆದ ದೇವಿ. ತಡರಾತ್ರಿಯವರೆಗೂ ಭಕ್ತರು ದೇವಳಕ್ಕೆ ಭೇಟಿ ನೀಡಿ ನಂತರ ಅನ್ನಪ್ರಸಾದ ಸ್ವೀಕರಿಸಿದ್ರು. ದೇವಸ್ಥಾನದಲ್ಲಿ ದೇವರ ದರ್ಶನ ಹಾಗೂ ಅನ್ನಪ್ರಸಾದ ವಿತರಣೆಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು, ಕಟೀಲು ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕ ವೃಂದ ಮತ್ತಿತರ 300ಕ್ಕೂ ಅಧಿಕ ಸ್ವಯಂ ಸೇವಕರು ಪಾಲ್ಗೊಂಡಿದ್ರು. ಸುಮಾರು 35,000ಕ್ಕೂ ಹೆಚ್ಚು ಮಂದಿ ಅನ್ನಪ್ರಸಾದ ಸ್ವೀಕರಿಸಿದ್ರು. ಶೇಷವಸ್ತ್ರ ವಿತರಣೆಯಲ್ಲಿ ದೇವಳದ ಮುಕ್ತೇಸರು, ಅರ್ಚಕರು ಮತ್ತಿತರ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ರು. ಅದರೊಂದಿಗೆ ಇಂದಿನ ದಿನ ಲಲಿತಾ ಪಂಚಮಿ ಬೆಳಿಗ್ಗೆ ಚಂಡಿಕಾ ಹೋಮವನ್ನು ಮಾಡ್ತಾ ರಂಗಪೂಜೆಯೊಂದಿಗೆ ಬಂದ ಎಲ್ಲ ಭಜಕರನ್ನು ಕನ್ನಿಕೆ ಮತ್ತು ಸುವಾಸಿನಿ ಎನ್ನುವಂತಹ ಸಂಕಲ್ಪದಲ್ಲಿ ದೇವರ ಸೀರೆಯನ್ನು 2 ತುಂಡು ಮಾಡಿ ರವಕ್ಕೆ ಕಣವಾಗಿ ಪರಿವರ್ತಿಸಿ ಪ್ರಸಾದ ರೂಪದಲ್ಲಿ ಕೊಡುವಂತಹ ಈ ಕಾರ್ಯಕ್ರಮ ನಡೀತಾ ಇದೆ. ಬಂದ ಎಲ್ಲ ಭಜಕರು ಸಹ ದೇವರ ಭಕ್ತರು ಸಹ ದೇವಿಯ ಪ್ರತೀಕ ಎನ್ನುವಂತಹ ವಿಶೇಷವಾದ ಆರಾಧನೆ ಇವತ್ತಿನ ದಿವಸ ನಡೀತಾ ಇದೆ. ಇದಕ್ಕಾಗಿ ಈಗಾಗಲೇ ನಾವು ಸಜ್ಜುಗೊಂಡಿದ್ದೇವೆ. ಸುಮಾರು 25,000 ಸೀರೆಯ ಕಣಗಳನ್ನು ನಾವು ಸಿದ್ಧಪಡಿಸಿದ್ದೇವೆ. ಸುಮಾರು 35,000 ರಿಂದ 40,000 ಜನರ ಊಟ ಮಾಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ದಿನದಂದು ಎಲ್ಲ ದುರ್ಗೆಗೆ ಭಕ್ತರಿಂದ ವರ್ಷವಿಡೀ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸೀರೆಯನ್ನ ಅರ್ಪಿಸುತ್ತಿದ್ದು, ಈ ಸೀರೆಯನ್ನ ರಂಗಪೂಜೆ, ಚಂಡಿಕಾ ಹೋಮ ಸೇವೆ ನೀಡುವ ಭಕ್ತರಿಗೆ ಮತ್ತು ದೇವಳಕ್ಕೆ ಭೇಟಿ ನೀಡುವ ಗಣ್ಯರಿಗೆ ಪ್ರಸಾದ ರೂಪವಾಗಿ ನೀಡುತ್ತಿದ್ದು, ಉಳಿದ ಸೀರೆಯನ್ನ ರವಕೆಯ ಕಣವಾಗಿ ಪರಿವರ್ತಿಸಿ ನವರಾತ್ರಿಯ ಲಲಿತಾ ಪಂಚಮಿಯ ದಿನ ರಾತ್ರಿ ಅನ್ನಪ್ರಸಾದ ಸ್ವೀಕರಿಸುವ ಮಹಿಳಾ ಭಕ್ತರಿಗೆ ನೀಡಲಾಗುತ್ತಿದೆ. ಈ ಸೀರೆಯನ್ನ ಭಕ್ತರು ತಮ್ಮ ಮನೆಯ ಕಪಾಟಿನಲ್ಲಿ ಇಡುತ್ತಾರೆ. ಇದರಿಂದ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ, ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಭಕ್ತರದ್ದು. ನಿಶಾಂತ್ ಶೆಟ್ಟಿ, ಕಿಲಿಂಜೂರು, ವಿ4 ನ್ಯೂಸ್ 24 ಸಮನ್ ಮುಲ್ಕೆ.